ಇದೀಗ ಕ್ಯಾನ್ಸರ್ ಅನ್ನುವಂತಹ ಕಾಯಿಲೆಗೆ ಜನ ಭಯ ಬೀಳ್ತಾರೋ ಗೊತ್ತಿಲ್ಲ. ಆದ್ರೆ ಹೃದಯ ಅನ್ನುವಂತಹ ಪದಕ್ಕೆ ಈಗ ಪ್ರತಿಯೊಬ್ರು ಕೂಡ ಭಯ ಬೀಳ್ತಾ ಇದ್ದಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಸಣ್ಣ ಮಕ್ಕಳು ಕೂಡ ಹೃದಯಾಘಾತಕ್ಕೆ ಒಳಗಾಗಿ ಸಾವನ್ನಪ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಪ್ರತಿಯೊಬ್ರು ಕೂಡ ಹೃದಯದ ಸ್ವಾಸ್ಥ್ಯ ಕಾಪಾಡೋದು ತುಂಬಾ ಮುಖ್ಯವಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಉಜಿರೆಯ SDM ಆಸ್ಪತ್ರೆಯಲ್ಲಿ ವಿಶ್ವ ಹೃದಯ ದಿನದವಾಗಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಬಗ್ಗೆ ಮಾತಾಡಕ್ಕೆ ಉಜಿರೆಯ SDM ಆಸ್ಪತ್ರೆ MD ಜರದಾಸ್ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ, Okay. ನಮಸ್ಕಾರ. ನಾನು ಆಗ್ಲೇ ಹೇಳ್ದೆ, ನಾಡಿದ್ದು ವಿಶ್ವ ಹೃದಯ ದಿನ. ಇದರ ಅಂಗವಾಗಿ ಈ ಒಂದು ಆಸ್ಪತ್ರೆಯಲ್ಲಿ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಜನಗಳಿಗೆ ಒಂದು ಮಾಹಿತಿ ಹೋಗಿ. ಹೌದು, ತುಂಬಾ ಚೆನ್ನಾಗಿ ತಾವು ಅಂದಿತರ. ಈಗ ಮೊದಲು ಸುಮಾರು ಏಜ್ ಅವ್ರಿಗೆ ಮಾತ್ರ ಹಾರ್ಟ್ ಅಟ್ಯಾಕ್ ಬರ್ತಿತ್ತಂತ ಕೇಳ್ತಿದ್ವಿ. ಬಟ್ ಇತ್ತೀಗ ನಮ್ಮ ಅನುಭವ ಏನಂದ್ರೆ ಸಣ್ಣ ಏಜ್ ಅಂದ್ರೆ 23, 19, 23 ವಯಸ್ಸಿನಲ್ಲಿ ಸಹಿತ ಹಾರ್ಟ್ ಅಟ್ಯಾಕ್ ಬಂದು ಇದು ತೀರ್ಕೊಂಡವರು ನಾವು ನೋಡ್ತಾ ಇದೀವಿ. ಇದಕ್ಕೆ ಈಗ ಇರೋ ಲೈಫ್ ಸ್ಟೈಲ್ ಇರ್ಬೋದು, ನಾವು ತಿಂತಾ ಇರೋ ಒಂದು ಫುಡ್ ಇರ್ಬೋದು, ಸ್ಟ್ರೆಸ್ ಲೈಫ್ ಇರ್ಬೋದು. ಸೊ ಜೀವನ ಶೈಲಿನಲ್ಲಿ ತುಂಬಾ ಚೇಂಜಸ್, ಬದಲಾವಣೆ ಇದೆ. ಮೇ ಬಿ ಯೂಸೇಜ್ ಆಫ್ ಸೋಷಿಯಲ್ ಮೀಡಿಯಾ, ಸೋ ಮೆನಿ ಥಿಂಗ್ಸ್ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೇವೆ. ಪೊಲ್ಯೂಷನ್ ಇರ್ಬೋದು, ಸೋ ಮೆನಿ ಇದು. ಸೊ ಈ ಒಂದು ನಿಟ್ಟಿನಲ್ಲಿ ತುಂಬಾ ಸಂತೋಷವಾದ ವಿಷಯ ಏನಂದ್ರೆ ಆ ಕೆಲವೊಂದು ಟೆಸ್ಟ್ ಇದಾವೆ. ಈ ಒಂದು ಟೆಸ್ಟ್ ರೆಗ್ಯುಲರ್ ಆಗಿ ಮಾಡಿಸ್ಕೊಂಡ್ರೆ ಮೊದಲೇ ಇದನ್ನು ನಾವು ಅದನ್ನು ಗಮನಿಸಿ, ಅದು ಆದಷ್ಟು ಅದರಿಂದ ನಂತರ ಗೊತ್ತಾದ್ಮೇಲೆ ಆಗುವ ಒಂದು ಡ್ಯಾಮೇಜ್ನು ಮೊದಲೇ ಗೊತ್ತಾದ್ರೆ ಅದು ತುಂಬಾ ಕಡಿಮೆ ದರದಲ್ಲಿ ಈಸಿಯಾಗಿ ಅದನ್ನ ನಾವು ತಡೆಯಕ್ಕೆ ಪ್ರೊಲಾಂಗ್ ಮಾಡಕ್ಕೆ ಕೆಲವೊಂದು ವಿಷಯದಲ್ಲಿ ಸಾಧ್ಯತೆ ಇದೆ. ಸೊ SDM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆದಲ್ಲಿ ನಾವು ಈ ವರ್ಲ್ಡ್ ಹಾರ್ಟ್ ಡೇ ಒಂದು ಪುರಸ್ಕರಿಸಿಕೊಂಡು ಈ ತಿಂಗಳ ಅಂದ್ರೆ ಸೆಪ್ಟೆಂಬರ್ 29th ಮಂಡೇ ಅಂಡ್ 30th ಸೆಪ್ಟೆಂಬರ್ ಟ್ಯೂಸ್ಡೇ ಬೆಳಿಗ್ಗೆ 9 ಗಂಟೆಯಿಂದ 1 ಗಂಟೆ ತನಕ ನಮ್ಮ SDM ಹಾಸ್ಪಿಟಲ್ನಲ್ಲಿ ಇದಕ್ಕೆ ಫಿಸಿಷಿಯನ್ ಇಂದ ಚೆಕಪ್ ಮತ್ತೆ ಈ ಲಿಕ್ವಿಡ್ ಪ್ರೊಫೈಲ್ ಇರ್ಬೋದು, ಮತ್ತೆ ಕೆಲವೊಂದು ಫಾಸ್ಟಿಂಗ್ ಇದ್ರ ಮೇಲೆ ಬ್ಲಡ್ ಟೆಸ್ಟ್ ಇರ್ಬೋದು, ECG ಇರ್ಬೋದು. ಇದು ಯೂಸಲಿ 900 rupees ನಾವು ಚಾರ್ಜ್ ಮಾಡ್ತೀವಿ. ಆದ್ರೆ ಜನರಿಗೆ ಒಳ್ಳೇದಾಗ್ಲಿ ಅಂತ ಅಂದ್ಕೊಂಡು ಇದು 499 rupees ಅಂತ ಒಂದು ಸಣ್ಣ ಪ್ಯಾಕೇಜ್ ಮಾಡಿ ಇದಕ್ಕೋಸ್ಕರ ಒಂದು ಸ್ಪೆಷಲ್ ಪ್ರೋಗ್ರಾಮ್ ನಾವು ಇದನ್ನ ಇಟ್ಕೊಂಡಿದೀವಿ. ದಯವಿಟ್ಟು ಊರಿನ ಜನರು ಎಲ್ಲರೂ ಇದನ್ನು ಉಪಯೋಗಿಸ್ಕೋಬೇಕಂತ ನಾನು ಬೇಡ್ಕೊಂತಾ ಇದ್ದೇನೆ. ಈಗ MD ಸರ್ ಹೇಳ್ದ ಹಾಗೇನೆ ಇದೇ ಸೋಮವಾರ ಮತ್ತೆ ಮಂಗಳವಾರ ಅತಿ ಕಡಿಮೆ ದರದಲ್ಲಿ ಹೃದಯ ಸಂಬಂಧಿ ಆಗಿರ್ಬೋದು, ರಕ್ತ ಪರೀಕ್ಷೆ ಆಗಿರ್ಬೋದು, ಎಲ್ಲದ ಕೂಡ ಪರೀಕ್ಷೆಯು ಬಹಳ ಕಡಿಮೆ ದರದಲ್ಲಿ ಆಗ್ತಾ ಇದೆ. ಇದೆಲ್ಲ ಸೇವೆಯನ್ನು ಕೂಡ ಪ್ರತಿಯೊಬ್ರು ಕೂಡ ಉಪಯೋಗ ಪಡ್ಕೋಬಹುದು. ವನಿಷ್ಠತೆ ಶ್ರೇಯಶೆಟ್ಟಿ, ಸುದ್ದಿ ನ್ಯೂಸ್, ಉಜಿರೆ, ಬೆಳ್ತಂಗಡಿ.